ಕುಡ್ಲಾ ಪಂಜಮುಗಿರ್ದ ಶ್ರೀ ಗುರು ರಾಘವೇಂದ್ರ ಮಠಟ್ಟು ಬುಧವಾರ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರಿಗೆ ಬೊಕ್ಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಲಿನ ವೃಂದಾವನಟ್ಟು ಅಷ್ಟಬಂಧ ಬ್ರಹ್ಮಕಲಶ ನಡೆತನ. ಕುಡ್ಲದ ಪಂಜಮುಗೇರು ಶ್ರೀ ಗುರು ರಾಘವೇಂದ್ರ ಮಠಟ್ಟು ಬುಧವಾರ ಅಷ್ಟಬಂಧ ಬ್ರಹ್ಮಕಲಶಗೂ ಅಟ್ಟಣೆ ಆದಿತ್ತಲ. ಮೇ 24 ನಡೆತೊಂದಿತ್ತಿನ ಧಾರ್ಮಿಕ ಕಾರ್ಯಕ್ರಮಲಿಟ್ಟು ಉದಾರ ಅಖಿರಿದ ದಿನ ಬ್ರಹ್ಮಕಲಶದ ವಿಧಿವಿಧಾನಲು ನಡೆತಲ. ವೇದವ್ಯಾಸ ತಂತ್ರಿ ಸುಬ್ರಹ್ಮಣ್ಯ ಅವಧಾನಿ ಸುದರ್ಶನ್ ಬನ್ನಿಂತಾಯರ್ನ ಪೌರಾಹಿತ್ಯಡು ಪೇಜಾವರ ಮಠಾಧೀಶರು ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿ ಕಿರಿಯ ಸ್ವಾಮೀಜಿ ವಿದ್ಯಾಪ್ರಸನ್ನ ತೀರ್ಥರ ಇತ್ತದ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರಿಗೆ ಬೊಕ್ಕ ಶ್ರೀ ಗುರು ರಾಘವೇಂದ್ರ ಬೃಂದಾವನಕ್ಕೂ ಅಷ್ಟಬಂಧ ಬ್ರಹ್ಮಕಲಶ ನಡಪಾಯಿರ. ಮಧ್ಯಾಹ್ನ ಮಹಾಪೂಜೆ ನಡಪಾಯಿ ನಡೆದ ಬೊಕ್ಕ ಭಕ್ತರಿಗೆ ಉಪಪ್ರಸಾದ ಸೇವೆ ಅಟ್ಟಣೆ ಆದಿತ್ತಲ. ಊರು ಪರ ಊರ್ಲಿನ ಪಾಕಜನ ಭಕ್ತರು ಪಾಲ್ದೆತ್ತೊಂಡಿರ. ಬ್ರಹ್ಮಕಲಶದ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಡಾಕ್ಟರ್ ವಿ ರವಿಚಂದ್ರನ್ ಬೊಕ್ಕ ಇಂದಿರಾ ರವಿಚಂದ್ರನ್, ಕಾರ್ಯ ಗುರ್ಕಾರ್ಯರು ಪ್ರೊಫೆಸರ್ ಎಂ ಬಿ ಪುರಾಣಿಕ್, ಸಂಘಟನಾ ಕಾರ್ಯಂತರು ಸುಧಾಕರ್ ರಾವ್ ಪೇಜಾವರ ಸಮಿತಿದ ಸರ್ವ ಸದಸ್ಯರು ಪಾಲ್ದೆತ್ತೊಂಡಿರ.